ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ದೇಶದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ನೀಡಿದ್ದು, ಇವುಗಳ ವಿವರವನ್ನು ಸಾರ್ವಜನಿಕರ ಮುಂದೆ ಇಡುವ ಕಾರ್ಯಕ್ರಮ ಬಿಜೆಪಿ ಪಕ್ಷದ ವತಿಯಿಂದ ನಡೆಯಲಿದೆ ಎಂದು ಬಿಜೆಪಿ ಪುತ್ತೂರು ನಗರ ಮಂಡಲ ಅಧ್ಯಕ್ಷ ಪಿಜಿ ಜಗನ್ನಿವಾಸ್ ರಾವ್ ಹೇಳಿದರು. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ 10 ಪ್ರಮುಖ ಕಾರ್ಯಕ್ರಮಗಳನ್ನು ಜನತೆಯ ಮುಂದೆ ಇಡಲಾಗುವುದು ಎಂದ ಅವರು, ಜೂನ್ 1 ರಿಂದ 15ರವರೆಗೆ ಸೇವಾ ಸುಶಾಸನ ಬಡವರ ಕಲ್ಯಾಣ ಎನ್ನುವ ಹೆಸರಿನಲ್ಲಿ ಈ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ನಡೆಯಲಿದ್ದು, ಗರೀಬ್ ಕಲ್ಯಾಣ, ಕೃಷಿ ಸಮ್ಮಾನ್, ಉಜ್ವಲ್ ಯೋಜನೆ, ಆಯುಷ್ಮಾನ್ ಮೊದಲಾದ ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ಮನೆ ಮನೆಗೆ ತಲುಪಿಸಲಾಗುವುದೆಂದ ಅವರು, ಪುತ್ತೂರು ನಗರದಲ್ಲಿ 15,000 ಮನೆ ಮತ್ತು ಗ್ರಾಮಾಂತರದಲ್ಲಿ 30,000 ಮನೆಗಳಿಗೆ ಭೇಟಿಯನ್ನ ಈ ಕಾರ್ಯಕ್ರಮದ ಮೂಲಕ ಜೋಡಿಸಲಾಗಿದೆ. ಅಲ್ಲದೆ ಪುತ್ತೂರು ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಸಾರ್ವಜನಿಕ ಸಭೆಗಳ ಮೂಲಕವೂ ಜನರಿಗೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಮಾಹಿತಿ ಮತ್ತು ಯೋಜನೆಯಲ್ಲಿ ಜನತೆಯನ್ನ ಜೋಡಿಸುವ ಕಾರ್ಯ ಈ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 8 ವರ್ಷ ಪ್ರಧಾನಿಯಾಗಿ ಭಾರತದ ಆಡಳಿತ ಚುಕ್ಕಾಣಿ ಹಿಡಿದು ದೇಶದ ಅಭಿವೃದ್ಧಿಯನ್ನು ಮಾಡಿ ಒಟ್ಟು ವಿಶ್ವ ಗುರುವಾಗಿ ಭಾರತವನ್ನು ಕೊಡುವಂಥ ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪಕ್ಷದ ವತಿಯಿಂದ ನಡೆಸಲಿಕ್ಕಿದೆ. ಹಾಗಾಗಿ ಒಟ್ಟು 15 ದಿನದ ಕಾರ್ಯಕ್ರಮ ಮೇ 31ರಿಂದ ಜೂನ್ 14ರವರೆಗೆ ಸೇವೆ, ಸುಶಾಸನ ಮತ್ತು ಬಡವರ ಕಲ್ಯಾಣ ಅಂತ ಹೇಳುವ ಒಂದು ಶಿರೋನಾಮೆಯಿಂದ ಎಲ್ಲ ಬೂತ್ ಮಟ್ಟದಲ್ಲಿ ಕಾರ್ಯಗಳಾಗಲಿದೆ. ಹಾಗಾಗಿ ಇದರ ಉದ್ದೇಶ ಅಂತ ಹೇಳಿದ್ರೆ, ಒಟ್ಟು ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟು ನಮ್ಮ ನಾಗರಿಕರಿಗೆ ಹಾಗೂ ಎಲ್ಲ ದೇಶದ ಅಭಿವೃದ್ಧಿಗಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದನ್ನು ಮನೆ ಮನೆ ಮುಟ್ಟಿಸುವಂತ ಒಂದು ಉದ್ದೇಶದ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಎಲ್ಲ ಚಟುವಟಿಕೆಗಳನ್ನು ಮನೆ ಮನೆ ಮುಟ್ಟಿಸುವಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು 10 ದಿನಗಳು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದೇವೆ. ರೈತರಿಗೆ ಇರುವಂತಹ ಕಾರ್ಯಕ್ರಮ, ರೈತರಿಗೆ ಯಾವೆಲ್ಲ ಒಟ್ಟು 15 ದಿನ 10 ಕಾರ್ಯಕ್ರಮಗಳನ್ನು ರೈತರಿಗೆ ಇರುವಂತ ಯಾವುದೆಲ್ಲ ಸೌಲಭ್ಯಗಳಿದೆ ಅಂತ ಕಾರ್ಯಕ್ರಮಗಳು, ಹಾಗೆ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು, ಹಾಗೆ ಹಿಂದುಳಿದ ಜಾತಿಗಳು, ಸಮಾಜದಲ್ಲಿ ದುರ್ಬಲ ವರ್ಗದವರು, ಹಾಗೆ ನಗರ ಪ್ರದೇಶದಲ್ಲಿರುವಂತಹ ಬಡ ಕುಟುಂಬದವರಿಗೆ ಇರುವಂತಹ ಕಾರ್ಯಕ್ರಮಗಳು, ಹಾಗೆ ಎಲ್ಲ ಒಂದು ರಂಗಗಳಲ್ಲಿ ಸಾಧಕರು ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮ, ಅದು ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು ಅಥವಾ ಅತ್ಯಂತ ಹೆಚ್ಚು ಅಂಕ ಗಳಿಸಿದವರು ಇರ್ಬೋದು, ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ ನಿವೃತ್ತ ಅಧಿಕಾರಿಗಳಿರ್ಬೋದು ಅಂತವರಿಗೆ, ಹಾಗೆ ಲಸಿಕಾಕರಣವನ್ನು ಸುಗಮಗೊಳಿಸುವುದು ಮತ್ತು ಆರೋಗ್ಯ ಸಂಸ್ಥೆಗಳನ್ನು ಗೌರವಿಸುವುದು. ಈಗ ನಮಗೆ ಈಗಾಗಲೇ 2 ಡೋಸ್ ಕೊಟ್ಟಾಗಿದೆ. 1ನೇ ಬೂಸ್ಟರ್ ಡೋಸು 60 ವರ್ಷ ಮೇಲ್ಪಟ್ಟವರಿಗೆ ಹಾಗೂ 9 ತಿಂಗಳು 2ನೇ ಡೋಸ್ ತೆಗೆದಂಥವರಿಗೆ ಕೊಡುವಂಥ ಕಾರ್ಯಕ್ರಮ. ಅದರಲ್ಲಿ ಕೂಡ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಾವು ಎಲ್ಲರೂ ಸೇರಿಕೊಳ್ಳುವಂಥದ್ದು, ಹಾಗೆ ಅದರಲ್ಲಿ ಅತ್ಯಂತ ಒಳ್ಳೆಯ ಕೆಲಸ ಮಾಡಿದಂಥವ್ರನ್ನು ಗುರುತಿಸುವಂಥ ಕಾರ್ಯಕ್ರಮ, ಹಾಗೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ ಒಂದು ಪಟ್ಟಿ, ಅವರಿಗೆ ನಮ್ಮ ಯಾವುದೆಲ್ಲ ಯೋಜನೆಗಳ ಫಲಾನುಭವಿಗಳು ಇದ್ದಾರೆ ಅವರನ್ನು ಪಟ್ಟಿ ಮಾಡಿ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮ, ಹಾಗೆ ಅಂತಹ ಹಲವಾರು ಕಾರ್ಯಕ್ರಮಗಳು ಪಕ್ಷದ ವತಿಯಿಂದ ನಡೆಯಲಿಕ್ಕಿದೆ.